ಸುಳ್ಯ ಸಮೀಪದ ಕನಕಮಜಲಿನಲ್ಲಿ ಫೆಬ್ರವರಿ 8ರಂದು ನಡೆದಿದ್ದ ಹಿಟ್ ಅಂಡ್ ರನ್ ಕೇಸ್ನ ಆರೋಪಿ ಇನ್ನೂ ಬಂಧನವಾಗಿಲ್ಲ. ರಾತ್ರಿ ಭಜನೆಗೆ ನಡೆದುಕೊಂಡು ಹೋಗುತ್ತಿದ್ದ ಮಾವ ಮತ್ತು ಅಳಿಯನನ್ನ ಬಲಿ ಪಡೆದಿದ್ದ ಕಾರು ಚಾಲಕ ಬಳಿಕ ಎಸ್ಕೇಪ್ ಆಗಿದ್ದ. ಕನಕಮಜಲಿನ ಜನಾರ್ದನ ಶೆಟ್ಟಿ ಹಾಗೂ ಬೆಟ್ಟಂಪಾಡಿಯ ಯಕ್ಷಗಾನ ಕಲಾವಿದ ರಾಮಯ್ಯ ಶೆಟ್ಟಿ ಇಬ್ಬರೂ ಮೃತಪಟ್ಟಿದ್ದರು. ಪೊಲೀಸರು ತನಿಖೆ ನಡೆಸಿ ಮರುದಿನವೇ ಕಾರು ಪತ್ತೆ ಹಚ್ಚಿದರಾದರೂ ಆರೋಪಿ ಚಾಲಕನನ್ನ ಬಂಧಿಸಲು ಇನ್ನೂ ಕೂಡ ಸಾಧ್ಯವಾಗಿಲ್ಲ. ಶನಿವಾರ ಸಂಜೆ ಪುತ್ತೂರು ಶಾಸಕ ಅಶೋಕ್ ರೈ ಅವರು ಬೆಟ್ಟಂಪಾಡಿಯ ರಾಮಯ್ಯ ಶೆಟ್ಟಿ ಅವರ ಮನೆಗೆ ಭೇಟಿ ನೀಡಿದ್ದಾರೆ. ಮನೆಯವರ ಜೊತೆ ಮಾತನಾಡಿ ಅವರ ಸಂಕಷ್ಟ ಆಲಿಸಿದ ಅಶೋಕ್ ರೈ ಸುಳ್ಯ ಪೊಲೀಸ್ ಅಧಿಕಾರಿಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆರೋಪಿಯ ಬಂಧನವಾಗದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಅವರು ಆರೋಪಿ ಸಿಕ್ಕಿಲ್ಲ ಅಂದ್ರೆ ಅವನ ತಂದೆಯನ್ನು ತಂದು ಠಾಣೆಯಲ್ಲಿ ಕೂರಿಸಿ ಎಂದು ಹೇಳಿದ್ದಾರೆ. ಪೊಲೀಸರು ಆರೋಪಿಯ ಪರವಾಗಿ ಮೃದು ಧೋರಣೆ ಹೊಂದಿದ್ದಾರೆ ಎಂಬ ಅನುಮಾನದಲ್ಲಿ ಇದನ್ನ ಮಾನವೀಯತೆ ದೃಷ್ಟಿಯಿಂದ ನೋಡಿ ಮನೆಯವರಿಗೆ ನ್ಯಾಯ ಕೊಡಿಸಿ ಎಂದು ಸಲಹೆ ನೀಡಿದ್ದಾರೆ. ಬಳಿಕ ಮನೆಯವರಿಗೆ ಸಾಂತ್ವನ ಹೇಳಿ ಆರ್ಥಿಕ ನೆರವು ನೀಡಿ ನ್ಯಾಯ ಕೊಡಿಸುವ ಭರವಸೆ ನೀಡಿದ್ದಾರೆ. ಅವನು ಏನಾದರೂ ಮಾನವೀಯತೆ ನೆಲೆಯಲ್ಲಿ ಮಾತಾಡಬೇಕು. ಮಗನನ್ನು ಅಲ್ಲಿ ಕೂರಿಸಿ ಕುಡ್ಕೊಂಡು ಬಂದು ಇಡೀ ರೋಡಲ್ಲಿ ಓಡಿಸಿ ಜೀವ ತೆಗೆಯುವುದಂತ ಹೇಳಿದ್ರೆ ಅದಕ್ಕೆ ಜೀವಕ್ಕೆ ಬೆಲೆ ಇಲ್ವಾ? ಅಲ್ಲ, ಅವನ ತಂದೆಯನ್ನು ಒಳಗೆ ಕೂರಿಸಿ ಇನ್ಸ್ಪೆಕ್ಟ್ರೆ, ಭಗವರೆಗೆ ಅವನನ್ನು ಒಳಗೆ ಕೂರಿಸಿ ತಂದೆಯನ್ನು. ನೀವು ಅಷ್ಟು ಲೈಟ್ ತಗೊಂಡ್ರೆ ಹೇಗೆ? ಪಾಪ ಇವ್ರು ಯಾರು ಕೇಳು. ಅಲ್ಲಲ್ಲ, ಇವನನ್ನು ನೀವು ಇವತ್ತಿಗೆ ಒಳಗೆ ಕೂಡಿಸ್ತಾ ಇದ್ರೆ ಅವ ಮಗ ನಾನೇ ಬರ್ತಾನೆ, ಎಲ್ಲಿಗೆ ಹೋಗ್ತಾನೆ? ಬರೋದಿಲ್ಲ. ನೀವು ಬಾಕಿಯವ್ರು ಏನೋ ಗಲಾಟೆ ಮಾಡ್ತಾರೆ, ತಾಯಿ ತಂದೆ ಮಗ ಎಲ್ಲ ಹೇಳ್ಕೊಂಡು ಹೋಗೋಣ. ಸೊ ಅವನನ್ನು ಕೂಡಿಸಿ ಒಳಗೆ, ಈಗ ರಾತ್ರಿ ಹೋಗಿ ಕರ್ಕೊಂಡು ಬಂದು ಒಳಗೆ ಕೂಡಿಸಿ ನಾನು DSP ಹೇಳ್ತೇನೆ. ಇಲ್ಲಾಂದ್ರೆ ಇವರೆಲ್ಲ ಊರಿಯವರೆಲ್ಲ ಹೊರಡ್ತಾರೆ. ಈಗ ಅವನು ಒಂದ ಇನ್ಶೂರೆನ್ಸ್ ಕ್ಲೈಮ್ ಮಾಡಿ ಅಂತ ಅವನ ತಲೆಯಲ್ಲಿದ್ರೆ ಅದು ಮಾನವೀಯತೆ ನೆಲೆಯಲ್ಲಿ ಏನಾದ್ರೂ ಅವರು ಸಾಕಾರ. ಒಂದು ಗಂಡು ಒಂದು ಹೆಣ್ಣು 2 ಮಕ್ಕಳು ಇರೋದು ಅವ್ರಿಗೆ, ಬೇರೆ ಏನಿಲ್ಲ. ಇಲ್ಲಿ ಮನೆ ನೋಡೋ ಪರಿಸ್ಥಿತಿ ಭಾಳ ಹಾಳಿದೆ. ಸೈಡಲ್ಲಿ ಹೋಗೋನು ಹೊಡ್ಕೊಂಡು ಹೋಗಿ ಸೀದಾ ಹೋಗಿ ಅಲ್ಲಿ ಹೋಗಿ ಅಡಗಿ ಕೂತಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಇದು ಮಾಡಲಿಕ್ಕೆ ಆಗೋದಿಲ್ಲ. ನೀವು ಅವನನ್ನು ಇಮಿಡಿಯೇಟ್ ಕರ್ಕೊಂಡು ಬಂದು ಕೂಡಿಸಿ, ಆಗ ಬೆಳಿಗ್ಗೆ ಬಂದು ಮುಡ್ತಾನೆ ಮಗ.